ಸರಿಸುಮಾರು 150 ವರ್ಷಗಳ ಪುರಾತನ ಇತಿಹಾಸವಿರುವ ಕುಂಜತ್ತೂರು ಜುಮಾ ಮಸೀದಿಯ ಅಧೀನದಲ್ಲಿರುವ ಮಹದನುಲ್ ಉಲೂಮ್ ಎಂಬ ಹೆಸರಿನಲ್ಲಿ ಖ್ಯಾತಿಯನ್ನ ಪಡೆದಿರುವ ಹೆಸರಾಂತ ಮದ್ರಸದಲ್ಲಿ ಕಳೆದ 4 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಸುವರ್ಣ ಮಹೋತ್ಸವ ಸಮಾರಂಭಗಳು ಶನಿವಾರ ಸಡಗರ ಸಂಭ್ರಮದೊಂದಿಗೆ ಸಮಾಪ್ತಿಗೊಂಡಿತು. ಈ ವಿಶೇಷ ಕಾರ್ಯಕ್ರಮವು ಮದ್ರಸದ 50 ವರ್ಷಗಳ ಸಾಧನೆಯನ್ನ ಆಚರಿಸುವ ಉದ್ದೇಶದೊಂದಿಗೆ ನಾಡಿನ ಒಂದು ಉತ್ಸವವಾಗಿ ಮಾರ್ಪಾಡುಗೊಂಡಿತು. ಸಮಾರಂಭದಲ್ಲಿ ಧಾರ್ಮಿಕ ನಾಯಕರು, ಪ್ರಮುಖ ಗಣ್ಯರು ಹಾಗೂ ಭಾರೀ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಭಾಗವಹಿಸಿದರು. ಪ್ರಾರ್ಥನೆ ಸಭೆ, ಧಾರ್ಮಿಕ ಉಪನ್ಯಾಸಗಳು, ಕಥಾ ಪ್ರಸಂಗ ಹಾಗೂ ಮದ್ರಸದ ಇತಿಹಾಸದ ವೈಭವೀಕರಣ ಸೇರಿದ ಜನರನ್ನ ಇನ್ನಷ್ಟು ಆಕರ್ಷಿಸಿತು. ಶುಕ್ರವಾರದಂದು ಮಸೀದಿ ಖತೀಬ್ ಹಾಶಿರ್ ಅಲ್ ಹಾಮಿದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸುವರ್ಣ ಮಹೋತ್ಸವದ ಮಹಾಸಭೆಯನ್ನು ಸಮಸ್ತ ಕೇರಳ ಜಮಯತುಲ್ ಉಲಾಮಾ ಅಸಯ್ಯದ್ ಮುಹಮ್ಮದ್ ಜಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕುಂಜತ್ತೂರು ಜುಮಾ ಮಸೀದಿಯ ಅಧೀನದಲ್ಲಿರುವ ಮಹದನುಲ್ ಉಲೂಮ್ ಮದ್ರಸದ 50ನೇ ವಾರ್ಷಿಕ ಸಂಭ್ರಮದಲ್ಲಿ ನಾವಿಂದು ಸೇರಿದ್ದೇವೆ. ಆದರೆ 50 ವರ್ಷದ ಬಳಿಕ 100 ವರ್ಷ ಆಗುತ್ತದೆ. ಆದರೆ ಇಹಲೋಕ ಇರುವ ತನಕ ವರ್ಷಗಳ ಲೆಕ್ಕವಿಲ್ಲದೆ ಮದ್ರಸ ವಿದ್ಯಾಭ್ಯಾಸ ನಡೆದುಕೊಂಡೇ ಇರಬೇಕು. ಆ ದೇವನು ನಮ್ಮೆಲ್ಲರನ್ನ ಅನುಗ್ರಹಿಸಲಿ ಎಂದು ಹೇಳಿ ಸಮಾರಂಭಕ್ಕೆ ಶುಭವನ್ನ ಹಾರೈಸಿದರು. നമ്മുടെ മദ്രസയുടെ 50ാം വാർഷികം അതിനോടനുബന്ധിച്ചുകൊണ്ട് സംഘടിപ്പിക്കപ്പെട്ട ഒരു സംഗമത്തിലാണ് നമ്മളൊക്കെ ഇവിടെ സമ്മേളിച്ചിട്ടുള്ളത്. ഒരു മദ്രസൻ്റെ വാർഷികമാകുമ്പോൾ ആ വാർഷികത്തെ നമ്മൾ പ്രധാനമായിട്ട് കണക്കിലെടുക്കും. 50ാം വാർഷികമാകുമ്പോൾ പ്രത്യേകം കണക്കിലെടുക്കും. 100ാം വാർഷികമാകുമ്പോൾ അതിനേക്കാൾ കുറച്ചുകൂടി അധികമായിട്ട് കണക്കിലെടുക്കും. അപ്പോൾ നമ്മൾ കണക്കിലെടുത്തുകൊണ്ട് ചെയ്യുന്നത് പോലെ തന്നെ വിശുദ്ധമാകുന്ന ദീനിന്റെ സ്ഥാപനങ്ങളോട് ബന്ധപ്പെട്ട അതിൻ്റെ വാർഷിക പരിപാടികളിലൊക്കെ മഹാന്മാരാകുന്ന അല്ലാഹുവിൻ്റെ മലായികത്ത് അടക്കമുള്ള വിശുദ്ധാത്മാക്കൾ കൊണ്ടുവരും. വാനലോകത്ത് ഈ ഭൂമിയിലുള്ള അല്ലാഹുവിൻ്റെ വിശുദ്ധമായ ഭവനങ്ങളാവട്ടെ, അതല്ല ವಿಶುದ್ಧವಾದ ಸ್ಥಾಪನೆಗಳು. ಬಳಿಕ ಮುಖ್ಯ ಪ್ರಭಾಷಣ ಮಾಡಿದ ಫಾರೂಕ್ ದಾರಿಮಿ ಕೊಲ್ಲಂಬಾಡಿಯವರು ಮಾತನಾಡಿ, ಜೆಫ್ರಿ ಮುತ್ತುಕೋಯ ತಂಗಳ್ರವರು ಸಂಶುಲ್ ಉಲಾಮಾ ಈ ಲೋಕದಿಂದ ಯಾತ್ರೆಯಾಗುವಾಗ ಅವರ ಜವಾಬ್ದಾರಿಗೆ ನೇತೃತ್ವ ನೀಡಿದ್ದಾರೆ. ಬಳಿಕ ಕೇವಲ ಸಮಸ್ತದ ಅಧ್ಯಕ್ಷನಾಗಿ ಮಾತ್ರ ಉಳಿಯದೆ ಜೀವನದ ಹಲವು ಸಂದರ್ಭಗಳಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದು ಹೇಳಿ ತಂಗಳ್ರವರು ಜೊತೆಯಾಗಿ ವೇದಿಕೆಯಲ್ಲಿರುವ ಅವಕಾಶ ನೀಡಿದವರಿಗೆ ಕೃತಜ್ಞತೆ ಸಮರ್ಪಿಸಿದರು. അധ്യക്ഷനായതുകൊണ്ട് മാത്രമല്ല, മഹാനവറുകളുടെ ജീവിതത്തിൽ അങ്ങനെ ഒരുപാട് ഇടങ്ങളിൽ ശൈഖുനാ ശംസുൽ ഉലമയുടെ അടയാളപ്പെടുത്തലുകൾ ഉണ്ടായിട്ടുണ്ട്. ശംസുൽ ഉലമയുടെ ചെറുത്തുപിടുക്കലുകൾ ഉണ്ടായിട്ടുണ്ട്. മഹാനായിരിക്കുന്ന ശൈഖുനാ ശംസുൽ ഉലമ നന്ദിയിൽ നിന്ന് യാത്ര പോകുമ്പോൾ അവിടെ തന്റെ സബത്ത് ഏൽപ്പിച്ചു കൊടുത്തുകൊണ്ടിരിക്കുന്നത് അന്ന് യുവാവായിരിക്കുന്ന പ്രിയപ്പെട്ട സയ്യിദുൽ ഉലമയാണ്. ശംസുൽ ഉലമയുടെ ക്ലാസ് കിട്ടുക എന്നുള്ളത്, ശംസുൽ ഉലമയുടെ വാദ് കിട്ടുക എന്നുള്ളത്, അത് അന്നത്തെ ആലിമീങ്ങളെ സംബന്ധിച്ചിടത്തോളം വലിയ കാര്യമായിരുന്നുവല്ലോ. ഞാൻ വലിയ ദീർഘിയുള്ള പ്രസംഗമോ അതല്ലെങ്കിൽ വലിയ ഘോര പ്രഭാഷണമോ ഞാൻ നടത്തുന്നില്ല. നിങ്ങൾ മനസ്സിലാക്കാൻ വേണ്ടി ചില കാര്യങ്ങൾ മാത്രമാണ് ഞാൻ നടത്തുന്നത്. ഞാൻ ഇന്ന് SKSFന്റെ കാസർഗോഡ് ജില്ലയുടെ ഐതിഹാസികമായ സ്ഥലകലയം ചെർക്കളയിലെ നെല്ലിക്കട്ടയിൽ വെച്ച് നടക്കുകയാണ്. അതിന്റെ പ്രധാനപ്പെട്ട ഒരു സംഘാടകനാണ് ഞാൻ. അവിടുത്തെ പ്രോഗ്രാമിന്റെ ചെയർമാനാണ് ഞാൻ. ഇന്നലെ ബഹുമാനപ്പെട്ട നമ്മുടെ പ്രിയപ്പെട്ട എൻ്റെ എല്ലാമായ ಸಮಾರೋಪ ದಿನವಾದ ಶನಿವಾರದಂದು ಉಸ್ಮಾನ್ ಕುಂಜತ್ತೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಹಳೆ ವಿದ್ಯಾರ್ಥಿ ಸಂಗಮ ಸೈಯದ್ UK ಸೈಫುಲ್ಲಾ ತಂಗಳ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವೈಜ್ಞಾನಿಕ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ನೀಡುತ್ತಿರುವ, ಇಂದು ಸಹಸ್ರಾರು ಮದ್ರಸಗಳ ವಿದ್ಯಾಭ್ಯಾಸಕ್ಕೆ ನೇತೃತ್ವವನ್ನು ನೀಡುತ್ತಿರುವ ಸಮಸ್ತ ಕೇರಳದ ಅಧೀನದಲ್ಲಿರುವ ಮಹದನುಲ್ ಉಲೂಮ್ ಮದ್ರಸದ 50ನೇ ವಾರ್ಷಿಕದ ಸಮಾರೋಪದಲ್ಲಿ ನಾವಿದ್ದೇವೆ. ಸಮಾರಂಭವನ್ನ ಯಶಸ್ಸುಗೊಳಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. വിദ്യാഭ്യാസം ശാസ്ത്രീയമായ രീതിയിൽ സമസ്ത കേരള മതവിദ്യാഭ്യാസ ബോർഡ് എന്ന ബോർഡിന്റെ കീഴിൽ
അതിന്റെ അംഗീകാരത്തോടുകൂടെ പാഠ്യേതര പദ്ധതികൾ ആവിഷ്കരിച്ചുകൊണ്ട് ഇന്ന് 10,000-ലേറെ മദ്രസകളുടെ കുട്ടികളെ പഠിപ്പിച്ചുകൊണ്ടിരിക്കുന്ന ഒരു ಈ ಸಂದರ್ಭ ಮಸೀದಿ ಅಧ್ಯಕ್ಷ ಸೈಯದ್ ಚಕ್ಕೂರು, ಸುವರ್ಣ ಮಹೋತ್ಸವದ ವೈಸ್ ಚೇರ್ಮನ್ ಅಹಮ್ಮದ್ ರಿಯಾಜ್, ಅಬ್ದುಲ್ ಖಾದರ್ ಮದನಿ, ಇಸ್ಮಾಯಿಲ್ ದಾರಿಮಿ, ಇಬ್ರಾಹಿಂ ಉಮರ್ ಹಾಜಿ, ಅಬ್ದುಲ್ ಖಾದರ್ ಫೈಜಿ, ಅಬ್ದುಲ್ ರೆಹಮಾನ್ ಹಾಜಿ ಕಡಂಬಾರ್, ಅಶ್ರಫ್ ಕುಂಜತ್ತೂರು, ಅಬ್ದುಲ್ ಖಾದರ್, ಅಬ್ದುಲ್ ಹಕೀಂ ಯುಕೆ, ಹನೀಫ್ ಕುഞ്ഞಿ ಕೆಕೆ, ಬದ್ರುದ್ದೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಲೀಂ ಸ್ವಾಗತಿಸಿ ಅಬ್ದುಲ್ ಜಬ್ಬಾರ್ ವಂದಿಸಿದರು.